ಮಣಿಪುರ ರಾಜ್ಯದಲ್ಲಿ ಮಾರ್ಚ್ ತಿಂಗಳಿನಿಂದ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟು ಜನಾಂಗೀಯ ಗಲಭೆ ಮೇಲೆ ಸಮಾಜ ಮತ್ತು ಕುಕ್ಕಿ ಸಮಾಜದ ಮಧ್ಯೆ ನಡೆಯುತ್ತಿದೆ. ಸುಮಾರು 150 ಜನ ಮೃತಪಟ್ಟಿದ್ದು, ಸುಮಾರು 300ಕ್ಕಿಂತಲೂ ಹೆಚ್ಚು ಜನ ಗಾಯಗೊಂಡಿದ್ದು, 40,000ಕ್ಕಿಂತಲೂ ಹೆಚ್ಚು ಜನ ವಸತಿ ರಹಿತರಾಗಿದ್ದಾರೆ. ಮಹಿಳಾ ಅತ್ಯಾಚಾರಗಳು ದಿನನಿತ್ಯ ನಡೆಯುತ್ತಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ಹೋದಲೆಲ್ಲ ಹೇಳುವ ಮೋದಿಜಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸುವವರೆಗೆ ಯಾಕೆ ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತಿರುವುದು? ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಹಾಗೂ ಈ ದೇಶದ ಗಮನ ಸೆಳೆದ ಗಂಭೀರ ಅತ್ಯಾಚಾರ ಮಾಡಿ ಕೊಲೆ ಪ್ರಕರಣಗಳಲ್ಲಿ ಬಿಜೆಪಿ ಶಾಸಕರು ಮತ್ತು ಕಾರ್ಯಕರ್ತರೇ ಭಾಗಿಯಾಗಿರುವುದು ಅಚ್ಚರಿಯನ್ನ ಮೂಡಿಸುತ್ತದೆ ಎಂದು ಎಸಿ ವಿನಯರಾಜ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ರಾಜ್ಯ ಇವತ್ತು ಉಳಿದು ಹೋಗಿರುವಂತದ್ದನ್ನ ನಾವು ನೋಡಿದೆವು. ಇವತ್ತು ಸುಮಾರು 150 ಮಂದಿಯನ್ನ ಅಲ್ಲಿ ಕೊಲೆ ಮಾಡಲಾಗಿದೆ. 300ಕ್ಕಿಂತಲೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅದೇ ರೀತಿಯಲ್ಲಿ 40,000ಕ್ಕಿಂತಲೂ ಹೆಚ್ಚು ಜನ ವಸತಿ ರಹಿತರಾಗಿದ್ದಾರೆ. ಮಹಿಳಾ ಅತ್ಯಾಚಾರಗಳು ದಿನಾಲೂ ನಡೀತಾ ಇದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮನೆಗಳು, ಅಂಗಡಿ ಮುಂಗಟ್ಟುಗಳು, ಸರ್ಕಾರಿ ಕಚೇರಿಗಳು, ಬಿಜೆಪಿ ಸರ್ಕಾರ ಇದೆ.